ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಭ್ರಾಮರಿ ವನದಲ್ಲಿ ಸಹಸ್ರ ಚಂಡಿಕಾಯಾಗ ನಡೆಯಿತು. ಸುಮಾರು 180ಕ್ಕೂ ಮಿಕ್ಕಿ ಅರ್ಚಕರು 10 ಉಪಕುಂಡ ಸಹಿತ ಪ್ರಧಾನ ಕುಂಡದಲ್ಲಿ ಹವನ ನಡೆದು 12:30ಕ್ಕೆ ಪೂರ್ಣಾಹುತಿಗೊಂಡಿತು. ದೇವಳದ ಮುಕ್ತೇಸರ ವಾಸುದೇವ ಆಸ್ರಣ್ಣ, ವೇದವ್ಯಾಸ ತಂತ್ರಿ, ಕೃಷ್ಣರಾಜ ತಂತ್ರಿಗಳು, ಆಡಳಿತ ಮಂಡಳಿಯ ಅಧ್ಯಕ್ಷ ಸನತ್ ಕುಮಾರ್ ಶೆಟ್ಟಿ ಉಪಸ್ಥಿತಿಯಲ್ಲಿ ಯಾಗದ ಪ್ರಕ್ರಿಯೆಗಳು ನಡೆಯಿತು. ಸುಮಾರು 4 ಲಾರಿಯಷ್ಟು ಹಲಸಿ ಕಟ್ಟಿಗೆ ಸಹಿತ ವಿವಿಧ ಯಾಜ್ಞಿಕ ವಸ್ತುಗಳು, ಅಷ್ಟೇ ಪ್ರಮಾಣದ ತುಪ್ಪ, ಇನ್ನಿತರ ಹವ್ಯಕ ವಸ್ತುಗಳು ಹೋಮಿಸಲ್ಪಟ್ಟವು. ಭೂಮಿಯಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪವಾದಾಗ, ಮಹಾಮಾರಿಗಳು ಉಂಟಾದಾಗ, ರಾಜ್ಯ ಕ್ಷೋಭೆಯಾದಾಗ, ರಾಜನಿಗೆ ವಿಪತ್ತು ಬಂದಾಗ, ದೇಶದಲ್ಲಿ ವಿಪ್ಲವ ಬಂದಾಗ, ವಂಶಕ್ಷಯದ ಲಕ್ಷಣ ಕಂಡುಬಂದಾಗ, ಯುದ್ಧ ಭೀತಿಗಳು, ಪರಾಜಯದ ಭೀತಿಗಳು ಬಂದಾಗ ಸಹಸ್ರ ಚಂಡಿಕಾಯಾಗ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳಿವೆ. ಇದರ ಒಂದು ಕುಂಡದಲ್ಲಿ 10 ಮಂದಿ ಹೋಮ ಮಾಡಿದ್ದು 1000 ಸಲ ಪಾರಾಯಣ ಮಾಡಿ ಪೂಜೆಯನ್ನ ಸಲ್ಲಿಸಿದರು.